ಉಪ್ಪಿನಂಗಡಿಯ ಬಿಎಂ ಆರ್ಕಿಡ್ನಲ್ಲಿ ಆರಂಭವಾದ ಲಕ್ಷ್ಮಿ ಇಂಡಸ್ಟ್ರೀಸ್ನವರ ಕನಸಿನ ಮನೆಯನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಡಿ ಹರ್ಷೇಂದ್ರ ಕುಮಾರ್ ದೀಪ ಪ್ರಜ್ವಲನೆಗೈಯುವ ಮೂಲಕ ಜನವರಿ 14ರಂದು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಲಕ್ಷ್ಮಿ ಇಂಡಸ್ಟ್ರೀಸ್ನವರ ಕನಸಿನ ಮನೆಯ 2ನೇ ಶಾಖೆ ಇಂದು ಉಪ್ಪಿನಂಗಡಿಯಲ್ಲಿ ಆರಂಭವಾಗಿದೆ. ಮರಗಳ ಅಲಭ್ಯತೆ, ಕೈಗೆಟಕದ ದರಗಳ ನಡುವೆ ಸಿಮೆಂಟ್ ಫೈಬರ್ನಿಂದ ಮಾಡುವ ಮೋಹನ್ ಕುಮಾರ್ ರವರ ಲಕ್ಷ್ಮಿ ಇಂಡಸ್ಟ್ರೀಸ್ನಲ್ಲಿ ತಯಾರಾಗುವ ದಾರಂದ ಮತ್ತಿತರ ಉತ್ಪನ್ನಗಳಿಂದ ಜನರಿಗೆ ಅನುಕೂಲವಾಗಿದೆ ಎಂದರು. ಉಜಿರೆಯಲ್ಲಿ ನಾನು ಕನಸಿನ ಮನೆ 1 ಅದನ್ನು ಉದ್ಘಾಟನೆ ಮಾಡಿದ್ದೆ. ಈಗ ಇದು ಕನಸಿನ ಮನೆ 2 ಧಾರಾವಾಹಿಯಾಗೆ. ಮನೆ 1 3 ಬಾಗಿಲು ಅಂತ ಇದ್ದಾಗೆ ಕನಸಿನ ಮನೆ 2 ಅಂತ ಹೇಳಿ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ. ನಾನೊಂದು ಮಾತು ಯಾವಾಗಲೂ ಹೇಳಿಕೊಂಡು, ನಾನೇ ಒಂದು ಸೃಷ್ಟಿ ಮಾಡಿದ ಗಾದೆ, ಸಲಹೆ ಉಚಿತ, ಸಮಸ್ಯೆ ಖಚಿತ ಅಂತ. ನಾನು ಆಫೀಸಲ್ಲಿ ಕೂತ್ಕೊಂಡು ಸಲಹೆ ಕೊಟ್ಟೆ ಮೋಹನನಿಗೆ. ಏನು ಅಂತೇಳಿದರೆ, ಒಂದು ಈ ಥರ ಮಾಡು ಅಂತ. ಅದನ್ನು ಕಾರ್ಯರೂಪಕ್ಕೆ ತರಲಿಕ್ಕೆ ನಾನು ಸಲಹೆ ಮಾತ್ರ ಕೊಟ್ಟದ್ದು, 1 ಪೈಸೆ ದುಡ್ಡು ಕೊಡಲಿಲ್ಲ. ಆದರೆ ಅವರು ಪ್ರಯತ್ನ ಪಟ್ಟು ಆ ಒಂದು ಉದ್ಯಮವನ್ನು ಬೆಳೆಸಿದ್ರಿಂದ ಯಾರಿಗೆ ಅನುಕೂಲ ಆಯಿತು ಅಂತ ಹೇಳಿದರೆ, ಒಂದು ಸಮಾಜಕ್ಕೆ ಅನುಕೂಲ ಆಯಿತು. ಈಗ ಮರ ಭಾರಿ ಕಷ್ಟ, ಮರ ಸಿಗೋದು. ಒಂದು ಮರ ತಗೊಂಡು ಬಂದರೆ ಅದನ್ನು ಕೊಯ್ಯೋದು, ಅದನ್ನು ತರಲಿಕ್ಕೆ ವಿಶ್ವಕರ್ಮರು ಸಿಗುವುದಿಲ್ಲ. ಮತ್ತು ನಾನಾ ಸಮಸ್ಯೆಗಳು ಇದೆ. ಎಲ್ರಿಗೂ ಆಸೆ ಇರ್ತದೆ, ಮನೆಗೆ ಸಾಗವಾನಿ ದಾರಂದ ಆಗಬೇಕು, ಸಾಗವಾನಿ ದೇವರ ಮನೆಗೆ ಸಾಗವಾನಿದ್ದು ಕಿಟಕಿಗಳಾಗಬೇಕು, ಬಾಗಿಲುಗಳಾಗಬೇಕು ಅಂತ ಆಸೆ ಎಲ್ರಿಗೂ ಇದೆ. ಆದರೆ ಕೈಗೆ ಎಟಕೋದಿಲ್ಲ. ಇದೊಂದು 30 ವರ್ಷದ ಹಿಂದೆ ಅಥವಾ 30-35 ವರ್ಷದ ಹಿಂದೆ ನಾವು ಕ್ಷೇತ್ರದಲ್ಲಿ ದಿನನಿತ್ಯ ಕನ್ಸ್ಟ್ರಕ್ಷನ್ಸ್ ಮಾಡ್ತಾ ಇರಬೇಕಾದ್ರೆ, ಮರದ ವಿಷಯಕ್ಕೆ ಬರುವಾಗ ನಮ್ಮ ಮರದ ಡಿಪಾರ್ಟ್ಮೆಂಟ್ನವರು ಬಂದು ಹೇಳೋದು, ಮರ ಸಿಗ್ತಾ ಇಲ್ಲ ಸ್ವಾಮಿ, ಪರ್ಮಿಟ್ ಕೊಡೋದಿಲ್ಲ, ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ತುಂಬ ರೂಲ್ಸ್ ಇದೆ ಅಂತ ಹೇಳಿ ಸಮಸ್ಯೆ ಹೇಳ್ತಿದ್ರು. ಆಗ ನಾನು ಕಾಂಕ್ರೀಟ್ ಫ್ರೇಮನ್ನು ಮಾಡಿಸಿದ್ದೆ. ನಾನು ಅದನ್ನು ಮುಂಚೆ ಯಾರಾದರೂ ಮಾಡಿದ್ದಾರೋ ಇಲ್ಲೋ ಅಂತ ನನಗೆ ಗೊತ್ತಿಲ್ಲ, ಬಟ್ ನಾವು ಮಾಡಿದ್ದು ಆವಾಗ ಇದು. ಆ ನಂತರ ನಾವೇ ಒಂದು ಫ್ರೇಮ್ ಮಾಡಿ ಎಲ್ಲ ಮಾಡಿದೆವು, ಅದು ಸರಿ ಆಗಲಿಲ್ಲ. ಕಡೆಗೆ ನಿಮ್ಮ ತಂದೆ ಇದ್ರ, ಅಪ್ಪ ಇದ್ರ, ನಮ್ಮ ರಾಜು ಮೇಸ್ತ್ರಿ, ಅವನು ಭಾಳ ಬುದ್ಧಿವಂತ, ಸ್ಕಿಲ್ಡ್ ಫೆಲೋ. ನಮ್ಮಲ್ಲಿ ಎಷ್ಟೋ ವರ್ಷ ಕನ್ಸ್ಟ್ರಕ್ಷನಲ್ಲಿ ಅವರು ಕೆಲಸ ಮಾಡ್ತಾಯಿದ್ರು. ಆ ನಂತರ ನಾನು ಅವರಿಗೆ ಒಂದು ಐಡಿಯಾ ಕೊಟ್ಟೆ, ಆ ಥರ ಮಾಡ್ಬೋದಲ್ಲ ಅಂಥೇಳಿ. ಸೊ ಆ ಸ್ಕಿಲ್ಲಲ್ಲಿ ಅವರು ತುಂಬ ಅದನ್ನು ಡೆವಲಪ್ ಮಾಡಿ, ನಮಗೆ ಧರ್ಮಸ್ಥಳದಲ್ಲಿ ನಾವು ಸಾಧಾರಣ ಒಂದು 2,000ಕ್ಕೂ ಹೆಚ್ಚು ಸಿಮೆಂಟಿನ ದಾರಂದ ಎಲ್ಲ ಮಾಡಿ. ಆ ನಂತರ ನಾನು ಉಡುಪಿಯಲ್ಲಿ ಒಬ್ಬರ ಹತ್ರ ಫೈಬರ್ ಇದು ಡೋರಿನ ಕೆಲಸ ಮಾಡಿಸಿ, ಅವನಿಗೆ ನಾನು ಒಂದು ಸಂಸ್ಥೆಯನ್ನು ಮೂಕಾಂಬಿಕಾ ಅಂತ ಹೇಳಿ, ಅವನು ತುಂಬ ದೊಡ್ಡ ಉದ್ಯಮ ಅವರು ಮಾಡಿದ್ದಾರೆ. ಸೊ ಇಲ್ಲಿಯೂ ನಾವು ಯಾಕೆ ಇದನ್ನು ನೀನು ಶುರು ಮಾಡಬಾರ್ದು ಅಂತ ಮೋಹನನಿಗೆ ಒಂದು ಸಲಹೆ ಉಚಿತ ಕೊಟ್ಟೆ. ಆದರೆ ಇವತ್ತು ಅದು ಬೃಹತ್ತಾಕಾರವಾಗಿ ಅವ್ರದ್ದೇ ರಿಸರ್ಚ್ ಮಾಡಿ ನಮಗೂ ನೆನೆಸ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಚೆನ್ನಾಗಿರುವಂಥ ಒಂದು ಇದು ಮರಕ್ಕೂ ಅದಕ್ಕೂ ಮುಟ್ಟಿ ನೋಡಿದರೆ ಮಾತ್ರ ಗೊತ್ತಾಗುತ್ತೆ ಹೊರತು ಕಣ್ಣಲ್ಲಿ ಅವರಿಗೆ ಅದು ಫೈಬರು ಮರ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಅಷ್ಟು ಚೆನ್ನಾಗಿರುವ ಫಿನಿಶ್. ಮತ್ತು ಈಗ ಆಧುನಿಕ ಮತ್ತು ವಿಜ್ಞಾನ ತುಂಬ ಮುಂದುವರಿದ್ರಿಂದ ತುಂಬ ಕೆಲಸಗಳಾಗ್ತದೆ. ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕ ಹರೀಶ್ ಪುಂಜಾ ಮಾತನಾಡಿ, ಮೋಹನ್ ಕುಮಾರ್ ರವರು ಸಾಮಾಜಿಕ ಕಳಕಳಿಯುಳ್ಳ ಉದ್ಯಮಿಯಾಗಿದ್ದು, ಸಮಾಜದಿಂದ ಪಡೆದದ್ದು ಸಮಾಜದೆಡೆಗೆ ಎಂಬ ಧ್ಯೇಯವುಳ್ಳವರು. ಇವರಿಗೆ ತಾಯಿಯ ಆಶೀರ್ವಾದವೇ ಶಕ್ತಿಯಾಗಿದ್ದು, ತಾಯಿಯ ಆಶೀರ್ವಾದವಿದ್ದರೆ ಸಮಾಜದಲ್ಲಿ ಬೆಳೆಯಲು ಸಾಧ್ಯ. ಓರ್ವ ಶಾಸಕನಾಗಿ ನನ್ನಿಂದಾಗುವ ಎಲ್ಲ ಸಹಕಾರ ನೀಡುವುದಾಗಿ ತಿಳಿಸಿದರು.
ಉಪ್ಪಿನಂಗಡಿದ ಈ ಪರಿಸರಡು ಒಂಜಿ ಪೊರ್ಲುದ ಉದ್ಯಮನೆ ಉಜಿರೆಡ್ದು ಬತ್ತದು ಮೋನಣ್ಣೆ ಬೆಳ್ತಂಗಡಿ ತಾಲೂಕದ ಸುರೂತ ಗ್ರಾಮದ ಪಜ್ಜದೀಪನ ಆ ಭೂಮಿಡು ಇನಿ ಸಹಸ್ರಲಿಂಗೇಶ್ವರ ದೇವರನ ಆಶೀರ್ವಾದಡು ಕಲ್ಕುಡನ ಆಶೀರ್ವಾದಡಿನಿ ಈ ಭೂಮಿಡು ಪ್ರಾರಂಭ ಮಲ್ತಾರೆ. ಖಂಡಿತವಾದಲ ಈ ಒಂಜಿ ಉದ್ಯಮ ಆ ಸಹಸ್ರಲಿಂಗೇಶ್ವರ ದೇವರನ ಆಶೀರ್ವಾದಡು ನಮ್ಮ ತಾಲೂಕುಡು ನೆಲೆಯನಚಿನ ಕಲ್ಕುಡನ ಆಶೀರ್ವಾದಡು ಎಡ್ಡೆ ರೀತಿಡು ನಡಪಾಡು ಎಂದು ಪಂಡದೆ ನಿಕ್ಲ ಮಾತೇರ್ನಲ್ಲ ಪರವಾದ ಯಾನ ಪ್ರಾರ್ಥನೆ ಯಾನು ಈ ಸಂದರ್ಭಡು ಮಲ್ತೊನ್ನೆ. ಲಕ್ಷ್ಮೀ ಗ್ರೂಪದ ಮೋನಣ್ಣೆ ಅದು ಕೇವಲ ಉದ್ಯಮಿ ಮಾತ್ರ ಸಾಮಾಜಿಕವಾಯಿನಂಚಿತ್ನ ಕಳಕಳಿದೀನಂಚಿತ್ನ ಅವರಿಗೆ ಉದ್ಯಮಿ ಸಮಾಜದಿಂದ ಸಮಾಜದೆಡೆಗೆ ಅಂತ ಬಂದ್ಪುನಂಚಿತ್ನ ಕಲ್ಪನೆನೇ ಅಕ್ಷರಶಃ ಸಾಕಾರ ಮಲ್ಪುನಂಚಿತ್ನ ಉದ್ಯಮಿಲ್ನ ಸಾಲಿಡು ಲಕ್ಷ್ಮೀ ಗ್ರೂಪದ ಮೋಹನ್ರೇ ಎತ್ತಿದ ಕೈ ಐತೊಟ್ಟಿಗೆ ರಾಜೇಶ್ ಪೈಕಲ್ ಅಕಲ್ 2 ಜನಲ ಬದುಕು ಕಟ್ಟೋನ ಬನ್ನಿ ತಂಡನ ಕಟ್ಟೋದನ್ನು ಆ ಕಟ್ಟದೆ ಐಟಮ್ ಮಲ್ಪುನಂಚಿತ್ನ ಸಮಾಜ ಸೇವೆ ಪ್ರಾಯಶಃ ಆಕಲ್ನ ಉದ್ಯಮನೆಲ್ಲ ಆಕಲ್ನ ಸಮಾಜ ಸೇವೆಯನ್ನ ತೂನಾಗ ಮೇಕಲ್ ಏಪ ವಹಿವಾಟು ಮಲ್ಪಿರಪ್ಪ ಮೇಕಲ್ ಏಪ ಸಮಾಜ ಸೇವೆ ಮಲ್ಪಿರಪ್ಪ ಅಂತ ಬಂದ್ಪುನಂಚಿದ್ನ ಪ್ರಶ್ನೆ ಯೋಚನೆ ಮಲ್ಪುನಂಚಿದ್ನ ರೀತಿಡು ಸಮಾಜದ ಕೆಲಸ ಮಲ್ಪುನಂಚಿದ್ನ ಒಂಜಿ ಕೆಲಸನೇ ಮೋನಣ್ಣೆ ಮಲ್ತೊಂದುಲ್ಲೇರಿ. ವಿಧಾನ ಪರಿಷತ್ ಸದಸ್ಯರಾದ ಕೆ ಪ್ರತಾಪ್ ಸಿಂಹ ನಾಯಕ್ ಮಾತನಾಡಿ, ಕಾಲದ ಅಗತ್ಯಕ್ಕೆ ತಕ್ಕಂತೆ ಹೊಸ ತಂತ್ರಜ್ಞಾನದೊಂದಿಗೆ ಹೊಸ ಉತ್ಪನ್ನಗಳನ್ನು ಆವಿಷ್ಕರಿಸುವ ಮೋಹನ್ ಕುಮಾರ್ ರವರು ತಾನು ಗಳಿಸುವುದು ಕೇವಲ ಸ್ವಂತಕ್ಕಾಗಿ ಅಲ್ಲ, ಸಮಾಜಕ್ಕಾಗಿ ಎಂಬ ಭಾವನೆಯುಳ್ಳವರು. ಆದ್ದರಿಂದ ಅವರಿಗೆ ಭಗವಂತನ ಆಶೀರ್ವಾದ, ಊರಿನವರ ಸಹಕಾರ ಎಂದೆಂದಿಗೂ ಇದೆ ಎಂದರು. ಬಹಳ ಆಸಕ್ತಿಯಿಂದ ಹೊಸತನವನ್ನು ಅದಕ್ಕೆ ಜೋಡಿಸಿಕೊಳ್ತಾ ಪೂಜ್ಯ ಹರ್ಷೇಂದ್ರ ಕುಮಾರರು ಹೇಳಿದ ರೀತಿಯಲ್ಲಿ ಕೊಟ್ಟಂತಹ ಸಲಹೆಗಳನ್ನು ಅವರ ಕೌಶಲ್ಯವನ್ನು ಅದರಲ್ಲಿ ತೊಡಗಿಸಿಕೊಂಡು ಹೊಸ ರೀತಿಯಲ್ಲಿ ಕಾಲದ ಅಗತ್ಯಕ್ಕೆ ಸರಿಯಾಗಿ ಅವರ ಏನು ಉದ್ಯಮವನ್ನು ಬೆಳೆಸಿದರ ಪರಿಣಾಮವಾಗಿ ಇವತ್ತು ಇಷ್ಟು ದೊಡ್ಡ ಸಾಧನೆಯನ್ನು ನಮ್ಮ ಹುಡುಗ ನಮ್ಮ ಕಣ್ಣೆದುರೇ ಮಾಡಿದ್ದಾರೆ. ಅವರ ಕನಸಿನ ಮನೆಯ ಕನಸಿನ ಪಯಣವನ್ನು ನೋಡಿದ್ದೇವೆ. ಈ ಹಿನ್ನೆಲೆಯಲ್ಲಿ ಒಂದು ಭಗವದ್ಗೀತೆಯ ಒಂದು ಮಾತು ಬರ್ತದೆ, ಕರ್ಮಣ್ಯೇ ವಾದಿಕಾರಸ್ತೆ ಮಾಪಲೇಶು ಕದಾಚನ ಅಂಥೇಳಿ. ನಾವು ಎಲ್ಲರೂ ಆ ಮಾತನ್ನು ಕೇಳ್ತೇವೆ, ಅದರ ಅರ್ಥವನ್ನು ಒಮ್ಮೊಮ್ಮೆ ಹೀಗೆ ತಿಳ್ಕೊಳ್ತೇವೆ, ಫಲಾಪೇಕ್ಷೆ ಅಂತೇಳಿದರೆ ಲಾಭ ಇಲ್ಲದೆ ವ್ಯವಹಾರ ಮಾಡು ಅಂಥೇಳಿ. ಅದು ಹಾಗೆ ಹೇಳಿದ್ದಲ್ಲ. ಲಾಭವನ್ನೇ ಮನಸ್ಸಿನಲ್ಲಿಟ್ಟುಕೊಂಡು ಕೆಲಸ ಮಾಡಬೇಡ. ನಮ್ಮ ಕೆಲಸದ ಬಗ್ಗೆ ಶ್ರದ್ಧೆ, ದೇವರು ಕೊಟ್ಟಂತಹ ಶಕ್ತಿಯನ್ನು ಅದಕ್ಕೆ ಪೂರ್ಣ ಪ್ರಮಾಣದ ನ್ಯಾಯ ಕೊಡುವಂತಹ ದೃಷ್ಟಿಯಲ್ಲಿ ತಾದಾತ್ಮ್ಯದಿಂದ ಕೆಲಸ ಮಾಡಿದಾಗ ಅದರ ಫಲ ತನ್ನಿಂತಾನಾಗಿಯೇ ಸಿಗ್ತದೆ ಅಂತ ಹೇಳುವಂಥದ್ದು ಅದರ ಹಿಂದೆ ಇರುವಂತಹ ಭಾವ ಅಂಥೇಳಿ ನಾನು ಅರ್ಥ ಮಾಡಿಕೊಂಡಿದ್ದೇನೆ. ಪುತ್ತೂರು ಕೌಶಲ್ ಕನ್ಸ್ಟ್ರಕ್ಷನ್ನ ನವೀನ್ ಕುಮಾರ್ ಮಾತನಾಡಿ, 2000 ಇಸವಿಯಿಂದ ನನಗೆ ಪರಿಚಿತರಾಗಿದ್ದು, ಅಂದಿನಿಂದ ಇಂದಿನವರೆಗೆ ಕಟ್ಟಡ ಕಾಮಗಾರಿಗಳಿಗೆ ಇವರ ಸಂಸ್ಥೆಯ ಉತ್ಪನ್ನಗಳನ್ನೇ ಬಳಸುತ್ತಿದ್ದೇನೆ. ಉತ್ತಮ ಗುಣಮಟ್ಟಕ್ಕೆ ಹೆಸರೇ ಮೋಹನ್ ಕುಮಾರ್ ಎಂಬಂತಾಗಿದೆ ಎಂದು ಶ್ಲಾಘಿಸಿದರು. ನಾನೊಂದು 2000 ಇಸವಿಯಿಂದ ಮೋಹನಣ್ಣನನ್ನು ಪರಿಚಯ, ಅಲ್ಲಿಂದ ನಂತರ ಇವತ್ತಿಗೆ 24 ವರ್ಷ ಆಯಿತು. ಎಲ್ಲ ಅವರ ಕಾಂಕ್ರೀಟ್ನ ಕಿಟಕಿ ದಾರಂದೆಲ್ಲ ನಾವು ಆ ಸಮಯದಿಂದಲೇ ಇವತ್ತಿನವರೆಗೆ ಅವರದನ್ನು ಯೂಸ್ ಮಾಡ್ತಿದ್ದೇವೆ. ಹಾಗೆ ಅವರ ಒಂದು ಈ ದಾರಂದದಲ್ಲಿ ಗುಣಮಟ್ಟ ಅಂತ ಹೇಳಿದರೆ, ಅದು ಗುಣಮಟ್ಟಕ್ಕೆ 2ನೇ ಹೆಸರು ಹೇಳಿದರೆ ಮೋಹನಣ್ಣ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮರದ ಯಾವುದೇ ದಾರಂದ ನಾವು ಆ ಟೈಮಿಂದ ಹಾಕ್ತಾ ಬಂದಿದ್ದೇವೆ. ಇವರ ಈ ಕಾಂಕ್ರೀಟ್ನ ದಾರಂದ ಇಷ್ಟವರೆಗೆ ಏನಾಗಲಿಲ್ಲ, ಮರದ್ದು 2 ಸರ್ತಿ ಚೇಂಜ್ ಮಾಡಿದೆ ಅಂತ ಒಂದು ಪ್ರಸಂಗ ನಮ್ಮಲ್ಲಿ ಬಂದಿದೆ ಸೈಟ್ನಲ್ಲಿ. ಹಾಗೆ ಅವರು ಈ ಕನಸಿನ ಮನೆ ಅಂತ 2ನೇದು ಮಾಡಿದಾರ. ಇನ್ನೂ ಸಹ ಬೇರೆ ಬೇರೆ ಕಡೆಗಳಲ್ಲಿ 3, 4 ಹಾಗೆ ನಂಬರ್ಸ್ಗಳು ಜಾಸ್ತಿ ಆಗ್ತಾ ಹೋಗಲಿ ಅಂತ ನಾನು ಎಲ್ಲ ದೇವರುಗಳಲ್ಲಿ ಬೇಡಿಕೊಳ್ತೇನೆ. ಹಾಗೆ 2 ಅವಕಾಶಕ್ಕಾಗಿ ಅವರನ್ನು ಕರೆದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.
ಅಧ್ಯಕ್ಷತೆ ವಹಿಸಿದ್ದ ಬರೋಡದ ಶಶಿ ಕೇಟರಿಂಗ್ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್ನ ಶಶಿಧರ್ ಶೆಟ್ಟಿ ಮಾತನಾಡಿ, ಒಬ್ಬರು ಬೆಳೆದಾಗ ಅಸೂಯೆ ಪಟ್ಟುಕೊಳ್ಳುವವರೇ ಇಂದಿನ ಸಮಾಜದಲ್ಲಿ ಹೆಚ್ಚು. ಆದರೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಡಿ ಹರ್ಷೇಂದ್ರ ಕುಮಾರ್ ರವರು ಇನ್ನೊಬ್ಬರನ್ನು ಬೆಳೆಸಿ ಅವರು ಬೆಳೆದು ನಿಂತಾಗ ಖುಷಿಪಡುವ ಗುಣದವರು. ಬದಲಾದ ಕಾಲಘಟ್ಟಕ್ಕೆ ತಕ್ಕಂತೆ ಮರದ ಉತ್ಪನ್ನಗಳ ಬದಲಿಗೆ ತಮ್ಮ ಸಂಸ್ಥೆಯ ಮೂಲಕ ಸಿಮೆಂಟ್ ಫೈಬರ್ ಉತ್ಪನ್ನಗಳನ್ನು ತಯಾರಿಸಿ ಆಧುನಿಕತೆಯ ಸ್ಪರ್ಶ ನೀಡಿದ ಮೋಹನ್ ಕುಮಾರ್ ರವರ ಉದ್ಯಮ ಕ್ಷೇತ್ರ ಇನ್ನಷ್ಟು ಬೆಳೆಯಲಿ ಎಂದು ಶುಭ ಹಾರೈಸಿದರು. ಶ್ರೀಯುತ ಹರ್ಷೇಂದ್ರ ಕುಮಾರ್ ಪಂಡೇರು ಕನಸಿನ ಮನೆ 2 ಆಯ್ತೊಟ್ಟಿಗೆ ಯಾರು ಸೀರೀಸ್ ಪಂಡೇರು ಸುರುಕು ಸೀರೀಸ್ ಪಂಡ ರೆಡ್ ಮಿತ್ತಿನ ಪೂರ ಸೀರೀಸ್ ಅಂಚಾರು ಬರ್ಪುಜ್ ಪಂಡ್ಲೆಕ್ಕೆ ಮೇರು ಪಂಡೇರು ಹರೀಶ್ ಪುಂಜೇರು ಆರು ಒಂದು ಎಕ್ಸಾಂಪಲ್ ಆದ ಪನ್ಪುನ ಕೇಳಿದ ಎಂಕಲ್ ಪೂರ ಉದ್ಯಮಿಲು ಒರಿ ನಮ್ಮನ್ನು ಬಳಪೆ ಅಂದಾಂಡ ಒಂತ ಸಮಯದ ಒಕ್ಕ ಆಗಿ ನಂಜಿ ಯಾರು ಶುರುವಾಪುಣು ಎಂಚಾನ್ ಕೇಂಡ ಎಂಕ್ಲೋಟ ಇತ್ತನೆ ಈತ ಮಲ್ಲ ಮಟ್ಟಕ್ಕೆ ಬರ್ತದೆ ಒಂಜಿ ಅಸೂಯೆ ತನ್ನಾತಿಗೆ ಪುಟ್ಟ ಶುರುವಾಪುಣ ಅಂಡ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಹರ್ಷೇಂದ್ರ ಅಂಚತ್ತು ಇನಿ ಆರೋಗ್ಯ ಖುಷಿಯ ತಾಪನ ಕೇಂದ್ರಂಡ ನಮ್ಮೊಟ್ಟಿಗೆ ಇತ್ತನೆ ಈ ಹಂತಕ್ಕೆ ಬರ್ಪೇರಂದಾಂಡ ಅವ್ರ ಅಪ್ಪಗನೇ ಬಂತೀರಿ ಕುಡೊಂಜಿ ಮನ್ಪೊಡು ಅವಿನಿ ಅವು ಕಂಪ್ಲೀಟ್ ಆಂಡ್ ಈ ಕಾಲ ಆರು ಪಾತ್ರೆ ಕುಡೊಂಜಿ ಪಾತ್ರೆ ಪಂಡೇರು ಎಂಜಿನ ಕೇಂದ್ರನ 14 ತಿಂಗಳು 1 ವರ್ಷ 4 ತಿಂಗಳು ತುಂಬ ಓಷನ್ ಪರ್ಲದ ಒಂದು ಕಟ್ಟಡ ಉದ್ಘಾಟನೆ ಮಂತದೆ ಅಂದು ಎನ್ನೆಲ್ಲ ಬಾರಿ ಬೇಗ ಐತೆ ಕುಡೊಂಜಿ ಫೌಂಡೇಶನ್ ಮಲ್ಪೊಂದಿಲ್ಲ ಎಂಗ್ಲು ಆಯ್ತು ಪಿರಾವಡೆ ಎಂಗೆಲ್ಲ ಏಪತ್ತಿನ ರೂಮ್ ತಿಕ್ಕೊಂಡಿದ್ದೆವಳು ಅಂಚ ಇನ್ನು ಕೈಗುಣದ ಬಗ್ಗೆ ಆ ಕ್ಷೇತ್ರದ ಬಗ್ಗೆ ಅದೆಲ್ಲ ಪಾತ್ರ ಹಿಡಿದಿದ್ದೆ ಅಂಡ ನಿಮ್ಮ ಐಡ್ದಲ್ಲ ವಿಷಯ ಏನಿನ ಕೇಳಿದಂಡ ಇವ್ರು ಕೊರ್ಪುನಂಚಿನ ಮೋಹನ್ ಬಕಾರ್ನ ತಂಡ ಕೊರ್ಪುನಂಚಿನ ಸಾಕಾರ ಅವು ನಿರಂತರವಾದ ನಡಪಡಿದ ದೇವರ ಪ್ರಾರ್ಥನೆ ಮಂದಿ ಇದು ಎಂಕಲ್ಲ ಇವರ ರಿಕ್ವೆಸ್ಟ್ ಮಂತಂದು ಈ ಸಂಸ್ಥೆ ಈ ಮೆಟ್ಟಕ್ಕೆ ಬೆಲೆ ಹೊಡೆದಂಡ ಪ್ರಮುಖ ಕಾರಣ ಕ್ಷೇತ್ರ ಅಂದ್ಪಣೊಂದು ಇತ್ತದ ಕಾಲಘಟ್ಟೋಡು ಬದಲಾಪನಂಚಿನ ಕಾಲಘಟ್ಟ ಮರ ಕೊಂಚ ದಾರಂದನ ಕೊನೋಡದಾಂಡ ಮರದ ಫ್ಯಾಕ್ಟ್ರಿದಾಗ ಮಿಲ್ಲದಾಗ ಮಸ್ತ್ ಸಮಸ್ಯೆಯಲ್ಲಿ ಪಂಡ ಮರ ಕಡಪರೆಲ್ಲ ಬಿಡ್ಪೂಜಾರ ಆಯ್ತು ಒಟ್ಟಿಗೂ ಮರ ತಿಕ್ಕಂದಾಂಡ ಒಂದು 10 ವರ್ಷ ಮನೆಗೆ ಉದಲ್ ಪತ್ತು ನಾನು ಅತ್ತನಾಂಡ ಬಾಕಿಲು ಪಾಡ್ರ ಒಂದಿನ ಸಮಸ್ಯೆಲು ಎದುರ ಒಂದಿತ್ತಂಡು ಐಕೆ ಪೂರಕವಾದ ಸಿಮೆಂಟ್ ದಾರಂದೊಲು ಬರ್ರ ಶುರುವಾಯ ಅವ ಐನ್ ಹಿಡ್ದಬೊಕ್ಕ ಕುಡೊಂಜಿ ಒಂದು ಸಮಯ ಹಿಡ್ದಬೊಕ್ಕ ಫೈಬರ್ದ ಬರ್ರ ಶುರುವಾಣ ಒಂದು ದಾದಾಂದ ಪಂಡ ಬರ್ಪುನಂಚಿನ ಕಾಲಘಟ್ಟೋಡು ನಮಕ್ಕೆ ರಿಕ್ವೈರ್ಮೆಂಟ್ ಅವು ನಮಗೆ ಹೊರ ಪಾಡ್ದು ಬಿಡಿ ಅಂದಾಂಡ ಬೊಕ್ಕ ಒಂಜಿ 25 ವರ್ಷ 30 ವರ್ಷ 40 ವರ್ಷ ಐತಿ ಇಯರ್ ಹೆಜ್ಜಿ ಆಯ್ತಾ ಕಾಸ್ಟ್ ಎಂಚ ಅಂತ ಕೇಳಿದಾಂಡ ಮರ ಮಟ್ಟ ಹಿಡ್ದು ಕಮ್ಮಿ ಕಾಸ್ಟ್ ಎಡ್ಡೆಂದನ ಒಂಜಿ ವಸ್ತು ತಿಕ್ಕು ನಂದು ಇತ್ತಂದಾಂಡ ಇಂಚಿತ್ತನ ಕನಸಿನ ಮನೆಟ್ಟು ಅವು ಉಂಡು ಪಂಡ್ರೆ ಎಂಕ್ ಬಾಲಿ ಸಂತೋಷನ ಪಡೆಪೇನು. ಅತಿಥಿಗಳನ್ನು ಸ್ವಾಗತಿಸಿ ಪ್ರಾಸ್ತಾವಿಕ ನುಡಿಗಳನ್ನಾಡಿದ ಸಂಸ್ಥೆಯ ಮಾಲಕರಾದ ಕೆ ಮೋಹನ್ ಕುಮಾರ್ ರವರು 30 ವರ್ಷದ ಹಿಂದೆ ತನ್ನ ತಂದೆಯವರಾದ ದಿವಂಗತ ರಾಜು ಮೇಸ್ತ್ರಿಯವರು ಈ ಸಂಸ್ಥೆಯನ್ನು ಕಟ್ಟಿದರು. 2 ವರ್ಷದ ಹಿಂದೆ ಕನಸಿನ ಮನೆಯ ಮೊದಲ ಶಾಖೆಯನ್ನು ಉಜಿರೆಯಲ್ಲಿ ಆರಂಭಿಸಿದ್ದೆ. ಅದನ್ನು ಉದ್ಘಾಟಿಸಿದ ಡಿ ಹರ್ಷೇಂದ್ರ ಕುಮಾರ್ ರವರು ಆಗ 2ನೇ ಶಾಖೆ ತೆರೆಯುವಂತೆ ಹೇಳಿದ್ದರು. ಅವರ ಆಶೀರ್ವಾದದಿಂದ ಇಂದು ಸಾಕಾರಗೊಂಡಿದೆ ಎಂದರು. ನಾವು ಸುಮಾರು 36 ವರ್ಷದ ಹಿಂದೆ ನನ್ನ ತಂದೆಯವರಾದ ರಾಜು ಮೇಸ್ತ್ರಿಯವರು ಪ್ರಾರಂಭಿಸಿದಂಥ ಈ ಲಕ್ಷ್ಮೀ ಇಂಡಸ್ಟ್ರೀಸ್ ಸಂಸ್ಥೆ ಸುಮಾರು 36 ವರ್ಷದಿಂದ ನಿರಂತರವಾಗಿ ಸಮಾಜದಲ್ಲಿ ಎಲ್ಲ ರೀತಿಯ ಉತ್ಪನ್ನಗಳನ್ನು ಪ್ರಾರಂಭ ಮಾಡಿ ಸಣ್ಣ ಮಟ್ಟದಲ್ಲಿ ಪ್ರಾರಂಭ ಮಾಡಿದ ಈ ಸಂಸ್ಥೆ ಇವತ್ತು ಬಹಳ ಎತ್ತರಕ್ಕೆ ಬೆಳೆದಿದೆ. ಇವತ್ತು ರಾಜ್ಯದ ನಾನಾ ಭಾಗಗಳಲ್ಲಿ ನಮ್ಮ ಸಂಸ್ಥೆಯಲ್ಲಿ ಉತ್ಪನ್ನವಾದಂಥ ವಸ್ತುಗಳನ್ನು ನಾವು ಬೇರೆ ಕಡೆ ಎಲ್ಲ ರಾಜ್ಯದಾದ್ಯಂತ ಒಂದಷ್ಟು ನಮ್ಮ ಸಂಸ್ಥೆಯಲ್ಲಿ ಉತ್ಪಾದಿಸಿದಂಥ ಉತ್ಪನ್ನಗಳನ್ನು ವಿತರಣೆ ಮಾಡ್ತಾ ಇದ್ದೇವೆ. ಗ್ರಾಹಕರಿಗೆ ಒಳ್ಳೆಯ ರೀತಿಯ ನಾವು ಸೇವೆಯನ್ನು ನೀಡುತ್ತಾ ಬಂದಿದ್ದೇವೆ. ಇದೀಗ ನಾವು ಉಜಿರೆಯಲ್ಲಿ ಪ್ರಾರಂಭ ಮಾಡಿದಂಥ ಸಂಸ್ಥೆ ಕಳೆದ 2 ವರ್ಷದ ಹಿಂದೆ ನಾವು ಉಜಿರೆಯಲ್ಲಿ ಲಕ್ಷ್ಮೀ ಇಂಡಸ್ಟ್ರೀಸ್ ಕನಸಿನ ಮನೆ ಎಂಬಂಥ ಒಂದು ಶೋರೂಮನ್ನು ಪ್ರಾರಂಭ ಮಾಡಿದೆವು. ಅದರ ಉದ್ಘಾಟನೆಯನ್ನು ಮಾನ್ಯ ಹರ್ಷೇಂದ್ರ ಕುಮಾರು 2 ವರ್ಷದ ಹಿಂದೆ ಡಿಸೆಂಬರ್ 26ರಂದು ಉದ್ಘಾಟನೆ ಮಾಡಿದರು. ಇವತ್ತಿಗೆ 2 ವರ್ಷ ಕಳೆದು ಇದು 3ನೇ ವರ್ಷ. ಕಾರ್ಯಕ್ರಮದಲ್ಲಿ ಬಿಎಂ ಆರ್ಕಿಡ್ನ ಮಾಲಕರಾದ ಇಮ್ತಿಯಾಜ್ ಯುಟಿ ರವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ವೇದಿಕೆಯಲ್ಲಿ ಬದುಕು ಕಟ್ಟೋಣ ಬನ್ನಿ ತಂಡದ ಸಂಚಾಲಕ ರಾಜೇಶ್ ಪೈ ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಪ್ರಮುಖರಾದ ನವಶಕ್ತಿಯ ರಾಜೇಶ್ ಶೆಟ್ಟಿ, ಧನ್ಯಕುಮಾರ್ ರೈ ಬಿಳಿಯೂರುಗುತ್ತು, ಉಪ್ಪಿನಂಗಡಿ ಶ್ರೀ ಸಹಸ್ರಲಿಂಗೇಶ್ವರ ಮಹಾಕಾಳಿ ದೇವಾಲಯದ ಪ್ರಧಾನ ಅರ್ಚಕರಾದ ವೇದಮೂರ್ತಿ ಹರೀಶ್ ಉಪಾಧ್ಯಾಯ, ಪಿಡಬ್ಲ್ಯೂಡಿ ಗುತ್ತಿಗೆದಾರ ರಾಧಾಕೃಷ್ಣ ನಾಯ್ಕ್, ಉದಯಕುಮಾರ್ ಉದಯಗಿರಿ, ಗೋಪಾಲ ಹೆಗ್ಡೆ,
ಮೋಹನ್ ಕುಮಾರ್ ರವರ ಮಾತೃಶ್ರೀ ಲೀಲಾವತಿ ರಾಜು ಮೇಸ್ತ್ರಿ, ಪತ್ನಿ ರೇಷ್ಮಾ ಮೋಹನ್ ಕುಮಾರ್, ಮಕ್ಕಳಾದ ಮೌಲ್ಯಲಕ್ಷ್ಮಿ, ಮಾನ್ವಿಲಕ್ಷ್ಮಿ, ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ತಿಮ್ಮಯ್ಯ ನಾಯಕ ವಂದಿಸಿ ಕಾರ್ಯಕ್ರಮ ನಿರೂಪಿಸಿದರು. ಉಪ್ಪಿನಂಗಡಿ ಬಳಿಯ ಎಚ್ಎಂ ಆಡಿಟೋರಿಯಂ ಸಮೀಪದಲ್ಲಿರುವ ಬಿಎಂ ಆರ್ಕಿಡ್ನಲ್ಲಿ ಆರಂಭವಾಗಿರುವ ಲಕ್ಷ್ಮಿ ಇಂಡಸ್ಟ್ರೀಸ್ನವರ ಕನಸಿನ ಮನೆಯಲ್ಲಿ ನೂತನ ತಂತ್ರಜ್ಞಾನ, ಆಕರ್ಷಕ ವಿನ್ಯಾಸಗಳೊಂದಿಗೆ ನಿಮ್ಮ ಕನಸಿನ ಮನೆಗೆ ಸೌಂದರ್ಯದ ಸ್ಪರ್ಶ ನೀಡುವ ಉತ್ಪನ್ನಗಳಾದ ಸಿಮೆಂಟ್, ಫೈಬರ್, ಸ್ಟೀಲ್ನ ದಾರಂದ, ಕಿಟಕಿ ಫ್ರೇಮ್, ಬಾಗಿಲು, WPC ಡೋರ್ ಫ್ರೇಮ್, ಅಲ್ಯೂಮಿನಿಯಂ ಬಾತ್ರೂಮ್ ಡೋರ್ಗಳು ಲಭ್ಯವಿದೆ. ಈಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಕನಸಿನ ಮನೆಯ ರೂವಾರಿ, ಜೊತೆಗೆ ತನ್ನ ಸಂಪಾದನೆಯ ಒಂದು ಅಂಶವನ್ನು ಸಮಾಜಕ್ಕೆ ಕೊಟ್ಟು ಬದುಕು ಕಟ್ಟೋಣ ಎನ್ನುವಂಥ ತಂಡದ ಮೂಲಕ ಸಮಾಜ ಸೇವೆಯನ್ನು ಮಾಡ್ತಾ ಇದೀಗ ತನ್ನ ಕನಸಿನ ಮನೆಯ 2ನೇ ಶಾಖೆಯನ್ನು ಉಪ್ಪಿನಂಗಡಿಯಲ್ಲಿ ಆರಂಭಿಸಿರುವಂಥ ಖುಷಿಯಲ್ಲಿ ಈ ಕನಸಿನ ಮನೆಯ ಮಾಲಕರಾಗಿರುವಂಥ ಮೋಹನ್ ಕುಮಾರ್ ಇದ್ದಾರೆ. ಅವರಿಗೆ ಎಷ್ಟು ಖುಷಿ ಇದೆ ಕೇಳೋಣ. ಅದರ ಜೊತೆಗೆ ಈ ನಮ್ಮ ಉಪ್ಪಿನಂಗಡಿ ಭಾಗದ ಗ್ರಾಹಕರಿಗೆ ಏನೆಲ್ಲ ವಿಶೇಷ ಕೊಡುಗೆಗಳನ್ನು ಈ ಮೂಲಕ ಕೊಡ್ತಾ ಇದ್ದಾರೆ ಅನ್ನುವಂಥದ್ದನ್ನು. ಸರ್ ನಮಸ್ತೆ. ನಮಸ್ತೆ. ಮೊದಲನೇದಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ತಮ್ಮ 2ನೇ ಶಾಖೆಯನ್ನು ಇಲ್ಲಿ ಆರಂಭಿಸ್ತಾ ಇರೋದಕ್ಕೆ. ಹೇಗೆ ಅನಿಸ್ತಾ ಇದೆ? ತುಂಬ ಖುಷಿ ಉಂಟು. ಯಾಕಂದರೆ ನಾವು ಸಮಾಜದಲ್ಲಿ ಒಂದಷ್ಟು ವರ್ಷದಿಂದ ಸುಮಾರು 36 ವರ್ಷದಿಂದ ನಿರಂತರವಾಗಿ ಈ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿದ್ದೇವೆ. ಪ್ರಾರಂಭದಲ್ಲಿ ಒಂದು ಸಣ್ಣ ಮಟ್ಟದಲ್ಲಿ ಬೆಳೆಸಿದಂಥ ಈ ಸಂಸ್ಥೆ ಇವತ್ತು ಒಂದಷ್ಟು ರಾಜ್ಯದಾದ್ಯಂತ ಎಲ್ಲ ಗ್ರಾಹಕರ ಮನೆ ಸೂರುಗಳಲ್ಲಿ ನಮ್ಮ ಸಾಧ್ಯವಾಗಿದೆ. ಮತ್ತು ಎಲ್ಲರಿಗೂ ಕೂಡ ನಮ್ಮ ಸಂಸ್ಥೆಯ ಮೇಲೆ ಒಂದು ವಿಶ್ವಾಸ ಇಟ್ಟು ನಮ್ಮನ್ನು ಖರೀದಿ ಮಾಡ್ತಾಯಿದೆ. ಬಹುಶಃ ನಾವು ಪ್ರಾರಂಭದಲ್ಲಿ ಸಿಮೆಂಟಿನ ತಯಾರಿಸಲಾದ ಐಟಮ್ಗಳನ್ನು ತಯಾರು ಮಾಡ್ತೇವೆ. ಅದರ ನಂತರ ಗ್ರಾಹಕರ ಅಪೇಕ್ಷೆ ಮೇರೆಗೆ ಮತ್ತು ಅವರ ನಿರೀಕ್ಷೆಗೆ ತಕ್ಕ ರೀತಿಯಲ್ಲಿ ಮರಕ್ಕೆ ಪರ್ಯಾಯವಾಗಿ ಫೈಬರ್ ಐಟಮ್ಗಳು ಮತ್ತು ಈ ಸಲ ಪುನಃ ಹೊಸತಾಗಿ ನಾವು WPC ಐಟಮ್ಗಳು ಅಂದರೆ ಮರದಾಗಿ ಕಾಣುವಂಥ ಐಟಮ್ಗಳನ್ನು ನಾವು ಗ್ರಾಹಕರಿಗೆ ಪರಿಚಯಿಸುತ್ತಿದ್ದೇವೆ. ಇದಾಗಲೇ ಉತ್ತಮ ಅದಕ್ಕೆ ಸ್ಪಂದನೆ ಸಿಕ್ಕಿದೆ. ನಾವು ಉಜಿರೆಯಲ್ಲಿ ಸುಮಾರು 36 ವರ್ಷದಿಂದ ಉಜಿರೆಯಲ್ಲಿ ನಾವು ಈ ಸಂಸ್ಥೆಯನ್ನು ಎಲ್ಲ ಸೇವೆ ಕೊಡ್ತೇವೆ. ಈಗ ಇವತ್ತಿನಿಂದ ಉಪ್ಪಿನಂಗಡಿಯ ಗ್ರಾಹಕರಿಗೆ ಸೇವೆ ಕೊಡೋ ದಿಶೆಯಲ್ಲಿ ಇದು ಉಪ್ಪಿನಂಗಡಿ ನಾವು ಪ್ರಾರಂಭ ಮಾಡಿದೆ. ಇವತ್ತು ನಾಳೆಯಿಂದ 15ರಿಂದ 20 ತಾರೀಕುವರೆಗೆ ಇಲ್ಲಿ ಬಂದಂಥ ಮನೆ ಕಟ್ಟುವಂಥ ಯಾವ ಗ್ರಾಹಕರಿದ್ದಾರೆ ಅವರು ಇಲ್ಲಿ ಬುಕ್ಕಿಂಗ್ ಮಾಡಿದಲ್ಲಿ ಅವರಿಗೆ ವಿಶೇಷ ಕೊಡುಗೆಗಳು, ಮನೆಗೆ ಸಂಬಂಧಪಟ್ಟ ಗ್ರಾಹಕ ಉಪಯೋಗ ಕೊಡುಗೆಗಳು ಮತ್ತು ನಾವು ಉಚಿತವಾದ ಡೆಲಿವರಿ ವ್ಯವಸ್ಥೆ ಮತ್ತು ಒಂದಷ್ಟು ಡಿಸ್ಕೌಂಟ್ಗಳನ್ನು ನಾವು ಘೋಷಣೆ ಮಾಡಿದೆ. ಅದು ಸುಮಾರು 1 ವಾರ ಕಾಲ ನಡೆಯಲಿದೆ. ಇದರ ಉಪಯೋಗವನ್ನು ಗ್ರಾಹಕರು ಪಡೆದುಕೊಳ್ಬೇಕು ಅಂತ ವಿನಂತಿ. ಓಕೆ. ಈಗ 36 ವರ್ಷಗಳ ಹಿಂದೆ ಆರಂಭವಾದ ಪಯಣ ಇವತ್ತು ಈಗ ಇಷ್ಟು ದೊಡ್ಡ ಮಟ್ಟದಲ್ಲಿ 2ನೇ ಶಾಖೆಗೆ ವಿಸ್ತರಣೆಯಾಗಿದೆ. ಒಮ್ಮೆ ತಿರುಗಿ ನೋಡಿದರೆ ಹೇಗೆ ಅನಿಸ್ತಾ ಇದೆ ನಿಮ್ಮ ಆ ಒಂದು ಆರಂಭದ ಹೆಜ್ಜೆ ಮತ್ತು ಇವತ್ತಿನ ಈ ದಿನ ಒಮ್ಮೆ ತಿರುಗಿ ನೋಡಿದರೆ? ಖಂಡಿತವಾಗಲು. ಯಾಕಂದರೆ ಮನುಷ್ಯ ತನ್ನ ಶ್ರಮದಿಂದ ಮೇಲೆ ಬರಬೇಕು ಅಂತ ಹೇಳೋಣ, ಅವನ ನಿಷ್ಠೆ ಮತ್ತು ಪ್ರಾಮಾಣಿಕತೆ, ಇದರಲ್ಲಿ ಸಹ ಉದ್ಯಮದಲ್ಲಿ ಪ್ರಾಮಾಣಿಕತೆ ಮತ್ತು ನಿಷ್ಠೆ ಮುಖ್ಯ. ನಾವು ಗ್ರಾಹಕರಿಗೆ ಒಳ್ಳೆ ರೀತಿಯ ವಸ್ತುಗಳನ್ನು ಕೊಟ್ಟ ಕೂಡ ಮಾತ್ರ ನಮಗೆ ವಿಶ್ವಾಸ ಜನರ ಮೇಲೆ ಬರ್ತದೆ. ಆ ವಿಶ್ವಾಸದಿಂದ ನಾವು ಮಾಡ್ತೇವೆ. ಅದರಿಂದ ಮುಖ್ಯವಾಗಿ ನಮ್ಮೊಟ್ಟಿಗೆ ಇರುವಂಥ ಇಂಜಿನಿಯರ್ಸ್ಗಳು ಮತ್ತು ಒಂದಷ್ಟು ಕಾಂಟ್ರಾಕ್ಟ್ಗಳು ಅವರ ಬೆಂಬಲ ನಮಗಿದೆ. ಮತ್ತು ನಮ್ಮ ಉದ್ಯಮದಲ್ಲಿರುವಂಥ ಕಾರ್ಮಿಕ ವರ್ಗ ಅದು ನಿರಂತರವಾಗಿ 36 ವರ್ಷದಿಂದ ನಮ್ಮ ಜೊತೆಯಾಗಿ ನಿಂತ ಕಾರಣ ಇಷ್ಟು ದೊಡ್ಡ ಸಂಸ್ಥೆಯಾಗಿ ಈ 2ನೇ ಒಂದು ಸಂಸ್ಥೆಯನ್ನು ಇಲ್ಲಿ ಮಾಡಲಿಕ್ಕೆ ಪ್ರಯತ್ನ ಆಗಿದೆ ನಮಗೆ. ಈಗ ನೀವು ತಾವು ಒಂದು ಅಂಶವನ್ನು ಸಮಾಜಕ್ಕೆ ಕೊಡ್ತಾ ಇದ್ದೀರಿ, ಅದರ ಜೊತೆಗೆ ತಮ್ಮ ಒಂದು ನೌಕರ ವೃಂದ ಅಥವಾ ತಮ್ಮ ಒಂದು ಸಿಬ್ಬಂದಿ ವರ್ಗ ಇದ್ದಾರೆ ಅವರ ಕುಟುಂಬಗಳಿಗೆ ಕೂಡ ತಾವು ಒಂದು ಅನ್ನದಾತರಾಗಿದ್ದೀರಿ ಅನ್ನುವಂಥದ್ದು. ಸೊ ಒಟ್ಟು ಎಷ್ಟು ಒಂದು ಸಿಬ್ಬಂದಿ ವರ್ಗ ಇದೆ ಸರ್ ಅವರ ಒಂದು ಸೇವೆಯ ಬಗ್ಗೆ? ನೋಡಿ, 250 ಮಂದಿ ನಮ್ಮ ಸಂಸ್ಥೆಯಲ್ಲಿ ದುಡಿತಾ ಇದ್ದಾರೆ. ನಿರಂತರ ಸುಮಾರು 36 ವರ್ಷದಿಂದ ಕೂಡ ಅಲ್ಲಿ ಕೆಲಸ ಮಾಡುವಂಥ ವ್ಯಕ್ತಿಗಳು ಇವತ್ತಿಗೂ ಕೂಡ ನಾನು ಸಂಸ್ಥೆಯನ್ನು ಬಿಟ್ಟು ಹೋಗಲಿಲ್ಲ. ಯಾಕಂದರೆ ಮಾಲೀಕನ ಮತ್ತು ಕಾರ್ಮಿಕರ ಆ ಸಂಬಂಧ ಒಳ್ಳೆ ರೀತಿ ಇಟ್ಟುಕೊಂಡ ಕಾರಣ ಅದು ನಿರಂತರವಾಗಿದೆ. ಮತ್ತು ಇಷ್ಟು ಒಳ್ಳೆಯ ಉತ್ಪನ್ನವನ್ನು ಗ್ರಾಹಕರಿಗೆ ಕೊಡಲಿಕ್ಕೆ ಕೂಡ ಅದು ಮುಖ್ಯ ಕಾರಣ ಆಗಿದೆ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತೇನೆ. ಅಂದರೆ ಪ್ರತಿಯೊಂದು ಸಂದರ್ಭದಲ್ಲಿ ಕೂಡ ಗುಣಮಟ್ಟಕ್ಕೆ ತಮ್ಮ ಸಂಸ್ಥೆ ಒಂದು ವಿಶೇಷವಾದ ಹೆಸರನ್ನು ಪಡೆದಿರುವಂಥದ್ದು, ಅದಕ್ಕೆ ಆದೊಂದು ಪ್ರಸಿದ್ಧಿಯನ್ನು ಪಡೆದಿದೆ ಅನ್ನುವಂಥದ್ದು. ಸೊ ಆ ಗುಣಮಟ್ಟದ ಹಿಂದಿನ ಒಂದು ವಿಚಾರವನ್ನು ಹೇಳೋದಿದ್ರೆ ಹೇಗೆ ಸಾಧ್ಯ ಆಗಿದೆ ಇಷ್ಟು ವರ್ಷಗಳಿಂದ ಆ ಗುಣಮಟ್ಟವನ್ನು ಕಾಯ್ದಿರಿಸಿಕೊಂಡು ಬರೋದಕ್ಕೆ? ಗುಣಮಟ್ಟ ಅಂತ ಹೇಳಿದರೆ ಗ್ರಾಹಕರಿಗೆ ಒಂದು ವಿಶ್ವಾಸ ಬರುವ ರೀತಿಯಲ್ಲಿ ನಾವೆಲ್ಲ ಉತ್ಪನ್ನಗಳನ್ನು ನೀಡಬೇಕಿದ್ರೆ ಮತ್ತು ನಿರಂತರವಾಗಿ ನಾನು ಬೆಳಿಗ್ಗೆ ಮತ್ತು ಸಂಜೆ 2 ಹೊತ್ತು ನನ್ನ ಸಂಸ್ಥೆಯಲ್ಲಿ ಹೋಗಿ ಕಾರ್ಮಿಕರ ಜೊತೆಯಾಗಿ ಅದು ಹೀಗೆ ಆಗಬೇಕು ಅಂತ ದೃಷ್ಟಿಯಲ್ಲಿ ನಾನು ಅದನ್ನು ಅವರಿಗೆ ಮಾಹಿತಿ ಕೊಟ್ಟು ಮತ್ತು ಹೀಗೆ ಅದು ನಿರಂತರವಾಗಿ ಅವರ ಜೊತೆಯಾಗಿ ನಿಂತೆ ನಾನು ಈ ಕೆಲಸಗಳನ್ನು ಮಾಡ್ತೇನೆ. ಅದೇ ರೀತಿ ನಾವು ಒಂದಷ್ಟು ವರ್ಷದಿಂದ ಉಜಿರೆಯಲ್ಲಿ ಬದುಕೋಟನ ತಂಡದ ಮುಖಾಂತರ ಬೆಳ್ತಂಗಡಿ ತಾಲೂಕಿಗೆ ನಾವು ಪರಿಚಯವಾಗಿದೆ. ಇನ್ನು ಮುಂದಕ್ಕೆ ನಮ್ಮ ಉಪ್ಪಿನಂಗಡಿಯಲ್ಲಿ ಕೂಡ ನಮ್ಮ ಬದುಕೋಟಣದಿಂದ ಒಂದಷ್ಟು ಸೇವೆಗಳನ್ನು ಮಾಡಲಿಕ್ಕೆ ನಾವು ಸಿದ್ಧರಾಗಿದ್ದೇವೆ. ಓಕೆ, ಈಗ ಮುಂದಿನ ಕನಸುಗಳು, ಈಗ 2ನೇ ಹೆಜ್ಜೆ ಇಲ್ಲಿಗೆ ಉಪ್ಪಿನಂಗಡಿ
ಅಂಗಡಿಯಲ್ಲಿ ಪಾದಾರ್ಪಣೆಯಾಗಿದೆ. ಮುಂದಿನ ಕನಸುಗಳು, ಭವಿಷ್ಯದಲ್ಲಿರುವಂತಹ ಯೋಚನೆ ಸಣ್ಣದಾಗಿ. ಅದು ಮುಂದಿನ ಕನಸು ಅಂತ ಹೇಳಿದ್ರೆ ನಾವು ಇಂಥ ಸಂಸ್ಥೆಗಳನ್ನು ಇನ್ನಷ್ಟು ಮಾಡಬೇಕು ಅಂದರೆ ಮುಂದೆ ನಾವು ಪುತ್ತೂರಲ್ಲಿ ಮಾಡಬೇಕು ಅಂತ ನಮ್ಮ ನಿರೀಕ್ಷೆ ಉಂಟು. ಅದು ಅದರ ನಂತರ ಮಂಗಳೂರಲ್ಲಿ ಮಾಡಬೇಕು ಅಂತ ನಮ್ಮ ನಿರೀಕ್ಷೆ ಉಂಟು. ಗ್ರಾಹಕರ ಬೆಂಬಲ ಹೇಗೆ ಬರುತ್ತೆ ಅದನ್ನು ನೋಡಿ ನಾವು ಮುಂದಕ್ಕೆ ಅದರ ಪ್ರಯತ್ನ ಮಾಡ್ತೇವೆ. ಖಂಡಿತ ಸರ್, ತಮ್ಮ ಮೂಲಕ ಇನ್ನೊಂದಷ್ಟು ಈ ರೀತಿಯ ಒಂದು ಹೆಜ್ಜೆಗಳು ಮೂಡಿ ಬರಲಿ, ಆ ಮೂಲಕ ಇನ್ನೊಂದಷ್ಟು ಸಮಾಜಕ್ಕೆ ಕೂಡ ಕೊಡುಗೆಗಳು ಸಿಗಲಿ. ಒಂದಾಗಿ ಧನ್ಯವಾದಗಳು ಮತ್ತೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಎಸ್, ಇದು ಮಾಲಕರಾಗಿರುವಂತಹ ಮೋಹನ್ ಕುಮಾರ್ ಅವರು ನಮ್ಮ ಜೊತೆಗೆ ಹಂಚಿಕೊಂಡಿರುವಂತಹ ಅವರ ಮನದಾಳದ ಮಾತುಗಳು, ಒತ್ತಡದ ಮಧ್ಯೆಗಳು ಒಂದಿಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಸೊ ಈ ಸಂಸ್ಥೆ ಇನ್ನಷ್ಟು ಯಶಸ್ವಿಯಾಗಿ ಮುನ್ನಡೆಯಲಿ, ಆ ಮೂಲಕ ಇನ್ನೊಂದಷ್ಟು ಶಾಖೆಗಳು ಆರಂಭ ಆಗುವಂತಾಗಲಿ ಅನ್ನುವಂಥದ್ದು ಸುದ್ದಿ ಹಾರೈಕೆಗಳು ಕೂಡ. ಸಚಿನ್ ಶೆಟ್ಟಿ ಜೊತೆಗೆ ಗೌತಮ್ ಶೆಟ್ಟಿ, ಸುದ್ದಿ ನ್ಯೂಸ್, ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.